ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ನಗರದ ಸಂತೆ ಮೈದಾನದ ಬನ್ನಿ ಮಂಟಪದ ಬಳಿ ಬುಧವಾರ ಸಂಜೆ ಅಂಬಿನೋತ್ಸವ ನಡೆಯಿತು. ತಾಲೂಕಿನ ತಹಶೀಲ್ದಾರ್ ಹಾಗೂ ದಂಡಾಧಿಕಾರಿಗಳಾದ ಪ್ರಶಾಂತ್ ಕೆ ಪಾಟೀಲ್ ಅವರು ಸಾಂಪ್ರದಾಯಿಕ ವೇಷ ಧರಿಸಿ ಬಿಲ್ಲಿನ ಎದೆಗೆ ಬಾಣ ಹೊಡೆಯುವ ಮೂಲಕ ಅಂಬಿನೋತ್ಸವಕ್ಕೆ ಚಾಲನೆ ನೀಡಿದರು. ನಗರದ ಸಂತೆ ಮೈದಾನದ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿದ ನಂತರ ಪಲ್ಲಕ್ಕಿಯಲ್ಲಿಟ್ಟು ಮೆರವಣಿಗೆಯಲ್ಲಿ ಬಿಲ್ಲು ಬಾಣ ತರಲಾಗಿತ್ತು. ತಹಶೀಲ್ದಾರ್ ಅವರು ಸ್ಥಳೀಯ ಜನಪ್ರತಿನಿಧಿಗಳೊಂದಿಗೆ ಬಿಲ್ಲಿನ ಬಾಣ ಹೂಡಿ ಹೊಡೆಯುತ್ತಿದ್ದಂತೆ ಭಕ್ತರು ಮರದಿಂದ ಬನ್ನಿ ಪಾತ್ರೆಯನ್ನು ಕಿತ್ತು ಪರಸ್ಪರ ವಿನಿಮಯ ಮಾಡಿಕೊಂಡು ದಸರಾ ಹಬ್ಬವನ್ನು ಆಚರಿಸಿದರು. ನಗರದ ಬನ್ನಿ ಮಂಟಪದ ಆವರಣಕ್ಕೆ ಶ್ರೀ ತೇರುಮಲೇಶ್ವರ ಸ್ವಾಮಿ, ಶ್ರೀ ಮೈಲಾರಲಿಂಗೇಶ್ವರ ಸ್ವಾಮಿ, ರಾಜ ದುರ್ಗಾ ಪರಮೇಶ್ವರಿ, ರೇವಣ ಸಿದ್ದೇಶ್ವರ ಸ್ವಾಮಿ, ಬನಶಂಕರಿ ದೇವಿ, ಹೊಸೂರಮ್ಮ, ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿ, ಪೌದಿಯಮ್ಮ ದೇವತೆಗಳನ್ನು ನೂರಾರು ಭಕ್ತರು ಚರ್ಮ ವಾದ್ಯಗಳ ಮೆರವಣಿಗೆಯಲ್ಲಿ ಕರೆತಂದು ವಿಶೇಷ ವ್ಯವಸ್ಥೆ ಮಾಡಿ ಪ್ರತಿಷ್ಠಾಪಿಸಿದರು. ಈ ಅಂಬಿನೋತ್ಸವದಲ್ಲಿ ಹಿರಿಯೂರು ಕ್ಷೇತ್ರದ ಶಾಸಕರಾದ ಕೆ ಪೂರ್ಣಿಮಾ ಶ್ರೀನಿವಾಸ್, ರಾಜ್ಯ ಪ್ರವರ್ಗ 1ರ ರಾಜ್ಯಾಧ್ಯಕ್ಷರಾದ ಡಿಟಿ ಶ್ರೀನಿವಾಸ್, ನಗರಸಭೆ ಪೌರಾಯುಕ್ತರಾದ ಡಿ ಉಮೇಶ್, ನಗರಸಭೆ ಹಿರಿಯ ಆರೋಗ್ಯ ನಿರೀಕ್ಷಕರಾದ ಸಂಧ್ಯಾ, ಮೀನಾಕ್ಷಿ, ಅಶೋಕ್, ನಗರಸಭೆ ಸದಸ್ಯರಾದ ಡಿ ಸಣ್ಣಪ್ಪ, ಮಹೇಶ್ ಪಲ್ಲವ, ಬಾಲಕೃಷ್ಣ, ಅಪೂರ್ವ ಚಿರಂಜೀವಿ, ಅಂಬಿಕಾ ಯಾನೆ ಅಂಬಿಕಾಬಾಯಿ, ಗಣೇಶ್ ಅಲಿಯಾಸ್ ಕದ್ರು, ಜಯವಾಣಿ ಶರವಣ, ಮುಖಂಡರಾದ ತಿಮ್ಮಣ್ಣ, ಕಬಡ್ಡಿ ಶ್ರೀನಿವಾಸ್ ಹಾಗೂ ಇದೇ ಸಂದರ್ಭದಲ್ಲಿ ಹಿರಿಯೂರು ತಾಲೂಕಿನ ಸೇರಿದಂತೆ ಎಲ್ಲ ಸರ್ಕಾರಿ ಇಲಾಖೆ ಅಧಿಕಾರಿಗಳು ಭಾಗವಹಿಸಿದ್ದರು ಮತ್ತು ತಾಲೂಕಿನ ಮಾಜಿ ಶಾಸಕರು ಹಾಗೂ ಮಾಜಿ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾದ ಡಿ ಸುಧಾಕರ್ ಅವರು ಸಹ ಭಾಗವಹಿಸಿದ್ದರು. ವರದಿ ಮುರಳೀಧರನ್ ಆರ್, ಚಿತ್ರದುರ್ಗ.